ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರ ವಿಜಯ ಲಾಕ್ಸ್ ಬೆದ್ರ. ನೋಡಿ, ನಮ್ಮ ಮನೆ ನಾಯಿ ಮರಿ ನೋಡಿ ಹೇಗೆ ಆಡ್ತಾ ಉಂಟು. ಅದಕ್ಕೆ ಒಂದು ಶೋಕೇಸಲ್ಲಿ ಒಂದು ಗೊಂಬೆ ಇತ್ತು, ಅದನ್ನು ನನ್ನ ಮಗಳು ಕೊಟ್ಟಳು. ನೋಡಿ, ಅದು ಚೆನ್ನಾಗಿ ಆಡ್ತಾ ಉಂಟು. ನೋಡಿ, ಅವನಿಗೆ ತುಂಬ ಖುಷಿಯಾಗಿದೆ. ಅದನ್ನು ಕೈ ಕಾಲು ಎಲ್ಲ ಮುರಿಲಿಕ್ಕೆ ನೋಡ್ತಾನೆ, ಆಡ್ತಾ ಇದ್ದಾನೆ. ನೋಡಿ, ಭಾರಿ ಚೆಂದ ಆಡ್ತಾನೆ. ಸಣ್ಣ ಮಗುವಿನಾಗೆ ಅಲ್ವಾ ಸಣ್ಣ ಮರಿ ಅಂದರೆ, ಹಾಗೆ ನೋಡಿ. ಭಾರಿ ಖುಷಿಯಾಗಿದೆ ಅವನಿಗೆ. ಮತ್ತು ಆಗ ಬರುವಾಗ ಒಂದು ಬಾಲ್ ಕೂಡ ತಂದಿದ್ದಾಳೆ ಆಡಲಿಕ್ಕೆ. ಕಾಲೇಜಿಗೆ ಹೋಗಿ ಬರುವಾಗ ಒಂದು ಬಾಲ್ ಕೂಡ ತಂದಿದ್ದಾಳೆ. ಅವನಿಗೆ ಭಾರಿ ಖುಷಿಯಾಗಿದೆ ಅವನಿಗೆ. ನೋಡಿ, ಆಡ್ತಾ ಇದ್ದಾನೆ. ಅಂದರೆ ನಾಯಿ ಮರಿಗಳಿಗೆ ನಾವು ಜೊತೆಯಲ್ಲೇ ಇರಬೇಕು, ಇಲ್ಲದಿದ್ದರೆ ಅದಕ್ಕೆ ಬೋರ್ ಆಗ್ತದೆ, ಕೂಗಲಿಕ್ಕೆ ಶುರು ಮಾಡ್ತದೆ. ಈಗ ನಾವೆಲ್ಲ ಇಲ್ಲಿ ಕೂತ್ಕೊಂಡ್ರೆ ಅವನು ಆಡ್ತಾ ಇರ್ತಾನೆ ಚೆನ್ನಾಗಿ. ನೋಡಿ, ಬೋರ್ ಆಯಿತಾ? ಇನ್ನು ಬಾಲಲ್ಲಿ ಆಡಲಿ. ಭಾರಿ ಖುಷಿಯಾಗಿದೆ ಅಲ್ಲ? ನೋಡಿ, ರಬ್ಬರ್ ಬಾಲ್ ಅಲ್ಲ, ಅದು ಸ್ಮೂತ್ ಬಾಲ್ ಬರ್ತದಲ್ಲ, ಅದು ಈಗ ಕಚ್ಚಿ ಅದನ್ನು ತೂತ ಮಾಡದೇ ಬಿಡೋದಿಲ್ವ ಅಂತವನು. ನೋಡಿ, ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ. ನೋಡಿ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವಾ ಸಬ್ಸ್ಕ್ರೈಬ್ ಮಾಡಿ. ನೀವು ಕಮೆಂಟ್ ಮಾಡದಿದ್ದರೆ ನನಗೆ ಗೊತ್ತಾಗೋದಿಲ್ಲ. ಹಾಗೆ ನೀವು ನೋಡಿ, ನಾನು ಹಾಕುವ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಇಲ್ಲೋ ನನಗೆ ಗೊತ್ತಾಗಬೇಕಲ್ಲ. ಅದಕ್ಕೆ ನೀವು ಕಮೆಂಟ್ ಮಾಡಲೇಬೇಕು, ಮಾಡಿ. ಹೋಯ್ತಲ್ಲ. ಈ ಮರಿಗಳಿಗೆಲ್ಲ ನಾವೇ ಹೆಕ್ಕಿ ಕೊಡಬೇಕು, ಇಲ್ಲದಿದ್ದರೆ ಇದಾಗೋದಿಲ್ಲ. ಅದನ್ನ ಬಿಟ್ಟು ಇಲ್ಲಿ ಬಂದ. ಫುಡ್ ಹಾಕಿದ್ಲು, ಫುಡ್ ತಿಂತಾ ಇದ್ದಾನೆ. ನೋಡಿ, ಈಗ ವೈಟು ಬರ್ತಾ ಇದ್ದಾನೆ. ಅವನಿಗೇನು ಫುಡ್ ಅಂದರೆ ಭಾರಿ ಇಷ್ಟ. ಬಂದಲ್ಲ, ಅವನಿಗೊಂದು ಹಾಕ. ಭಾರಿ ಖುಷಿ ಆಯಿತು, ತಿಂತಾ ಇದ್ದಾನೆ ವೈಟು. ಇನ್ನು ಕೇಳ್ತಾ ಇದ್ದಾನೆ. ಅದು ಗಂಡು, ಇದು ಗಂಡು. ಸಾಕಿನ್ನು. ಕೈಯಲ್ಲಿ ನಕ್ಕಲಿಕ್ಕೆ ಶುರು ಮಾಡ್ತಿದ್ದ. ಸಣ್ಣ ಪಾಪು ಬೆರಳು ಚಿಪ್ತಿದ್ದಾನೆ.